ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಪ್ರಣಾಮಗಳು. ಹರೇ ಕೃಷ್ಣ. ಪ್ರಣಾಮಗಳು ಎಲ್ರಿಗೂ. ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮಃ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ ಸ್ವಾಮಿನಿತಿ ನಾಮಿನೇ ತೇ ಸರಸ್ವತೆ ದೇವೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ನಿಮ್ಮ ವಾಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ದೋಕ್ತಾ ಗೋಪಾಲನಂದನಃ ಅರ್ಥೋ ವತ್ಸತುದಿರಿ ಭೋಕ್ತಾ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳೆಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಜೈ. ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಜೈ ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಜೈ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತರಗತಿಯಲ್ಲಿ ನಾವು 28ನೇ ಶ್ಲೋಕದವರೆಗೂ ತಿಳಿದುಕೊಂಡಿದ್ವಿ. ಸೊ ಇವತ್ತು ಮುಂದುವರಿಸ್ತಾ 10ನೇ ಅಧ್ಯಾಯದ 29ನೇ ಶ್ಲೋಕವನ್ನ ಪ್ರಾರಂಭ ಮಾಡೋಣ. ಮತ್ತೆ ಇಲ್ಲಿ ಭಗವಂತ ತನ್ನ ಒಂದು ಐಶ್ವರ್ಯವನ್ನ ವಿವರಿಸ್ತಾ ಹೇಳ್ತಾರೆ. ಭಗವದ್ಗೀತೆ ಅಧ್ಯಾಯ 10 29ನೇ ಶ್ಲೋಕ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಅನಂತಶ್ಚಾಸ್ಮಿ. ಬಿಡಿಸಿದಾಗ ಅನಂತಃ ಚ ಅಸ್ಮಿ ಅಂತ ಆಗುತ್ತೆ. ಕೂಡಿ ಹೇಳಿ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ. ಇಲ್ಲಿ ವರುಣೋ ಹಾಗೆ ಬರುತ್ತೆ. ಯಾದಸಾಮಹಂ ಬಿಡಿಸಿದಾಗ ಯಾದಸಾಂ ಅಹಂ ಅಂತ ಬರುತ್ತೆ. ಸೊ ನೀವು ಯಾದಸಾಂ ಅಹಂ ಅಂತ ಹೇಳ್ಬೋದು. ಯಾದಸಾಂ ಅಹಂ. ಪಿತೃಣಾಂ ಅರ್ಯಮಾ ಅಂತ ಹೇಳ್ತಾರೆ. ಬಿಡಿಸಿದಾಗ ಪಿತೃಣಾಂ ಅರ್ಯಮಾ ಆದ್ಮೇಲೆ ಯಾವಾಗ್ಲೂ ಸ್ಪ್ಲಿಟ್ ಆಗಿ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ. ಪಿತೃಣಾಂ ಅರ್ಯಮಾ ಚಾಸ್ಮಿ ಅಥವಾ ಪಿತೃಣಾಮರ್ಯಮಾ ಚಾಸ್ಮಿ. ಕೂಡಿ ಹೇಳ್ಬೋದು ಅಥವಾ ಬಿಡಿಸಿ ಹೇಳ್ಬೋದು. ಯಮ ಮತ್ತೆ ಮುಂದೆ ಸಂಯಮತಾಂ ಅಹಂ ಅಂತ ಆಗತ್ತೆ. ಬಿಡಿಸಿದಾಗ ಸಂಯಮತಾಂ ಅಹಂ. ಇದರ ಒಂದು ಅರ್ಥ ಅನಂತಶ್ಚಾಸ್ಮಿ ನಾಗಾನಾಂ. ನಾಗಗಳಲ್ಲಿ ನಾನು ಅನಂತ ಶೇಷನಾಗಿದ್ದೇನೆ ಅಥವಾ ಅನಂತನಾಗಿದ್ದೇನೆ ಅಂತ ಹೇಳ್ತಾನೆ. ಅನಂತನಾಗಿದ್ದೇನೆ. ಆಮೇಲೆ ವರ್ಷಿಣೀನಾಂ ಅಂದ್ರೆ ಇಲ್ಲಿ ವರುಣರಲ್ಲಿ ಹೇಳ್ತಾ ಇರುವಂತದ್ದು. ವರುಣರಲ್ಲಿ ಯಾದಸಾಂ ಅಹಂ. ನಾನು ಇಲ್ಲಿ ಜಲವಾಸಿಗಳಲ್ಲಿ ನಾನು ವರುಣ ದೇವತೆ ಆಗಿದ್ದೇನೆ ಅಂತ ಹೇಳ್ತಾನೆ. ಓಕೆ. ಯಾದಸಾಂ ಅಹಂ ಬಿಡಿಸಿದಾಗ ಯಾದಸಾಂ ಅಹಂ ಅಂತ ಆಗುತ್ತೆ. ಯಾದಸಾಂ ಅಂದ್ರೆ ಎಲ್ಲ ಜಲಚರಗಳಿಗೆ ಯಾದಸಾಂ ಅಂತ ಹೇಳಿ ಕರೀತಾರೆ. ಮತ್ತೆ ಅಹಂ ಅಂದ್ರೆ ನಾನು ಅಂತ ಹೇಳಿ. ಸೊ ಎಲ್ಲಾ ಏನ್ ಜಲವಾಸಿಗಳಿದೆಯೋ ಅದ್ರಲ್ಲಿ ನಾನು ವರುಣ ದೇವತೆ ಆಗಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಪಿತೃಣಾಂ ಅರ್ಯಮಾ ಚಾಸ್ಮಿ ಅಂದ್ರೆ ಎಲ್ಲ ಪಿತೃಗಳಲ್ಲಿ ನಾನು ಅರ್ಯಮಾ ಆಗಿದ್ದೇನೆ ಅಂತ ಹೇಳಿ. ಯಾಕೆ ಆರ್ಯಮ ಅಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಈ ಇಲ್ಲಿ ಪಿತೃಗಳು ಅಂತಂದ್ರೆ ದೇವತೆಗಳು ಅವ್ರು ಕೂಡ. ಅದ್ರೊಂದು ಲೋಕ ಇದೆ. ಅಲ್ಲಿ ಒಬ್ಬ ಅಧಿಪತಿ ಇದ್ದಾನೆ. ಹೇಗೆ ಸ್ವರ್ಗಲೋಕಕ್ಕೆ ಅಧಿಪತಿಯಾದ ಇಂದ್ರ ಇದ್ದಾನೋ ಹಾಗೆ ಆ ಪಿತೃಲೋಕಗಳಿಗೆ ಅಧಿಪತಿಯಾದಂಥವನು ಆರ್ಯಮ. ಹಾಗಾಗಿ ಆರ್ಯಮ ಅಂತ ಹೇಳ್ತಾರೆ. ಆಮೇಲೆ ಯಮ ಸಂಯಮತಾಂ ಅಹಂ ಅಂತ ಹೇಳಿ ಈ ಒಂದು ನಿರ್ದೇಶನವನ್ನ ಕೊಡುವಂಥವನು, ಶಾಸನಗಳನ್ನ ನಿಯಮಗಳನ್ನ ನಿರ್ವಹಿಸುವವನು ಯಮ. ಸೊ ಹಾಗಾಗಿ ಅವನಿಗೆ ಮೃತ್ಯು ದೇವತೆ ಅಂತ ಕೂಡ ಕರೀತಾನೆ. ಎಲ್ಲರನ್ನ ಶಿಕ್ಷೆ ವಿಧಿಸುವವನು ಕೂಡ ಅವನೇ. ಹಾಗಾಗಿ ಅದರಲ್ಲಿ ನಾನು ಯಮನಾಗಿದ್ದೇನೆ ಅಂತ. ಏನು ನಿಯಮಗಳನ್ನ ನಿರ್ವಹಿಸರಲ್ಲಿ ನಾನು ಯಮ ದೇವತೆ ಆಗಿದ್ದೇನೆ. ಧರ್ಮದ ನಿರ್ವಹಣೆಯಲ್ಲಿ ನಾನು ಯಮನಾಗಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಮತ್ತೆ ಕಂಟಿನ್ಯೂ ಮಾಡಿ.
ಸುಮಿತ್ರಮ್ಮ ಮಾತಾಡಿ, ಅಂಬಿಕಾ ಮಾತಾಡಿ, ಮೃಗಮ್ಮ ಮಾತಾಡಿ, ಕೃಷ್ಣಮೂರ್ತಿ ಪ್ರಭುದೇವಿ, ಗಾಯತ್ರಿ ಮಾತಾಡುವ ಒಬ್ಬರಾದ್ಮೇಲೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಂ ಆರ್ಯಮ ಚಾಸ್ಮಿ ಯಮಃ ಸಂಯಮತಾಮಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಅನಂತಾಶ್ಚಾಸ್ಮಿ ನಾಗಾನಾಂ ವರ್ಣೋ ಯಾದಾಸಾಮಹಂ ಪಿತॄಣಾಮಾರ್ಯಮ ಚಾಸ್ಮಿ ಯಮಃ ಸಂಯಮತಾಮಹಂ. ಶ್ಲೋಕ 29. ಅನಂಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮಾರ್ಯಂ ಚಾಸ್ಮಿ ಯಮಂ ಸಂಯಮಾಥಂ ಯಮಂ ಸಂಯಮಾಥಂ. ಹರೇ ಕೃಷ್ಣ ಮಾತಾಜಿ. ಪಿತೃಣಾಂ ಅರ್ಯಮ. ಪಿತೃಣಾಂ ಪಿತॄಣಾಂ ಅರ್ಯಮ ಚಾಸ್ಮಿ ಯಮ ಸಂಯಮತಾಂ ಅಹಂ. ಯಮ ಸಂಯಮತಾಂ ಅಹಂ. ನನಗೆ ಸ್ವಲ್ಪ ಐ ಪ್ರಾಬ್ಲಮ್ ಇದೆ. ಹಾ, ಓಕೆ. ಇದು ದೊಡ್ಡ ಅಂತ ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ. ಸರಿ ಮಾತಾಜಿ, ತೋರ್ಸ್ಕೊಳ್ಳಿ. ಓಕೆ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಅನಂತಾಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಾಮ ಚಾಸ್ಮಿ ಯಮಃ ಸಂಯಮತಾಮಹಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯದಸಾಮಹಂ ಪಿತॄಣಾಮರ್ಯಮ ಚಾಸ್ಮಿ ಯಮ ಸಂಯಮತಾಮಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಡಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಇದರ ಒಂದು ಉಚ್ಚಾರಣೆ. ಪ್ರಹ್ಲಾದಶ್ಚಾಸ್ಮಿ, ಪ್ರಹ್ಲಾದಃ ಚ ಅಸ್ಮಿ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಂ ಅಹಂ. ಕಲಯತಾಮಹಂ ನಲ್ಲಿ 2 ಪದ ಇದೆ. ಕಲಯತಾಂ ಅಹಂ ಅಂತ ಕೂಡಿ ಹೇಳಿ. ಕಲಯತಾಮಹಂ. ಮೃಗಾಣಾಂ ಚ ಮೃಗೇಂದ್ರೋಹಂ. ಮೃಗೇಂದ್ರವನ್ ಬಿಡಿಸಿದಾಗ ಮೃಗ ಇಂದ್ರಃ ಅಹಂ ಅಂತ ಆಗುತ್ತೆ. ಸೊ ಕೂಡಿ ಮೃಗೇಂದ್ರೋಹಂ ಕೂಡಿನೇ ಹೇಳಿ. ವೈನತೇಯಶ್ಚ, ವೈನತೇಯಶ್ಚ ಬಿಡಿಸಿದಾಗ ವೈನತೇಯಃ ಚ ಅಂತ ಆಗುತ್ತೆ. ವೈನತೇಯಶ್ಚ ಪಕ್ಷಿಣಾಂ. ಇದನ್ನ ಬಿಡಿಸಿದಾಗ ಒಂದು ಪದಗಳ ಅರ್ಥ ದೈತ್ಯಾನಾಂ ಪ್ರಹ್ಲಾದಶ್ಚಾಸ್ಮಿ ಅಂತ ಹೇಳ್ತಾರೆ. ಅಥವಾ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಅಂದ್ರೆ ದೈತ್ಯರು ಅಂದ್ರೆ ಅಸುರರು. ಅಸುರರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ. ಕಾಲಃ ಕಲಯತಾಂ ಅಹಂ. ಕಾಲಯ ಅಂತಂದ್ರೆ ನಾನು ಕಾಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಲಯತಾಂ ಅಹಂ ಅಂತ ಇಲ್ಲಿ ಹೇಳುದಾಕೆಂದ್ರೆ ದಮನ ಮಾಡುವವರಲ್ಲಿ ಅಂತ ಹೇಳುವಂಥದ್ದು. ಈ ಕಾಲವನ್ನ ದಮನ ಮಾಡುವ ಈ ಲೆಕ್ಕವನ್ನ ಗಣನೆ ಮಾಡ್ತಾರಲ್ಲ, ಆ ಲೆಕ್ಕ ಗಣನೆ ಮಾಡುವವರಲ್ಲಿ ಕಲಯತಾಮಹಂ ಅಂತ ಕರೀತಾರೆ. ಲೆಕ್ಕ ಗಣನೆ ಮಾಡುವವರಲ್ಲಿ ನಾನು ಕಾಲನಾಗಿದ್ದೇನೆ. ಅಂದ್ರೆ ಕಾಲವನ್ನ ಅಳೆಯುವಂತಹ ಒಬ್ಬ ಪರಮ ಮಾಪಕ ಭಗವಂತ. ಹಾಗಾಗಿ ನಾನು ಕಾಲನಾಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಆಮೇಲೆ ಮೃಗಾಣಾಂಚ ಮೃಗೇಂದ್ರೋಹಂ. ಮೃಗಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ನಾನು ಸಿಂಹ ಆಗಿದ್ದೇನೆ. ವೈನತೇಯಶ್ಚ ಪಕ್ಷಿಣಾಂ. ವೈನತೇಯ ಅಂತಂದ್ರೆ ಗರುಡನಿಗೆ ವೈನತೇಯ ಅಂತ ಹೇಳಿ ಕರೀತಾರೆ. ಸೊ ಎಲ್ಲ ಪಕ್ಷಿಗಳೇನಿದೆಯೋ ಆ ಪಕ್ಷಿಗಳೆಲ್ಲ ನಾನು ಗರುಡನಾಗಿದ್ದೇನೆ. ಯಾಕಂದ್ರೆ ಅದು ಬೃಹತ್ ಆಗಿರುವಂತದ್ದು.
ಗರುಡ ಪಕ್ಷಿ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ ಹೇಳ್ತೀನಿ. ಗಾಯತ್ರಿ ಏನ್ ಮಾತಾಡ್ರಿ, ಗೀತಾ ಕೊಡೆಕಲ್ ಮಾತಾಜಿ, ಹರಿಯಂಕರ್ ಕೋರಿ ಮಾತಾಜಿ, ಜ್ಯೋತಿ ಮಾತಾಜಿ, ಲಕ್ಷ್ಮೀ ದೇವಿ ಮಾತಾಜಿ. ಮಾತಾಜಿ, ನಾನು ಓದಿಲ್ಲ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ. ಓದಿ ಓದಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರಹ್ಲಾದಾಸ್ಮಿ ದೈತ್ಯಾನಾಂ ಕಾಲಾಯತಮಹಂ ಮೃಗಾಣಾಂ ಚ ಮೃಗೇಂದ್ರಾಣಾಂ ವೈನೈತೈಶ್ಚ ಪಕ್ಷಿಣಾಂ. ಧನ್ಯವಾದಗಳು ಮಾತಾಜಿ. ಮೃಗೇಂದ್ರೋಹಂ. ಗೀತಾ ಕೋಡಿಕಲ್. ನೆಟ್ವರ್ಕ್ లేదు. ಹರೇ ಕೃಷ್ಣ. ಯಾಕೆ ಮಾತಾಜಿ? ಹೇಳಿ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಗೀತಾ ಕೊಡೈಕಲ್ ಹೇಳಿ ಹೇಳ್ತಿದ್ರಲ್ಲ. ಮಾತಾಜಿ, ನಿಮ್ ಹೆಸರು ಯಾರು ಕೂಗಿದ್ದಾರೆ ಅವ್ರು ಹೇಳಿ, ಬಿಡಬೇಡಿ, ಗ್ಯಾಪ್ ಬಿಡಬೇಡಿ, ಇಲ್ಲಾಂದ್ರೆ ಆಗಲ್ಲ ಇವತ್ತಿನ ಶ್ಲೋಕಗಳು. ಹೌದು. ಪ್ರಹ್ಲಾದಶ್ಚೋಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಇದು ಪ್ರಹ್ಲಾದಶ್ಚಾಸ್ಮಿ ಫಸ್ಟ್ ಒಂದು. ಪ್ರಹ್ಲಾದಶ್ಚಾಸ್ಮಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಹೇಳಿಲ್ಲ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ ಹೇಳಿ, ಅದಾದ್ಮೇಲೆ ಆಯ್ತು ಮಾತಾಜಿ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಹೇಳಿದೆ ಮಾತಾಜಿ. ಹಾ ಹೇಳಿ. ಜ್ಯೋತಿ ಮಾತಾಜಿ ಹೇಳಿದ್ರು ಮಾತಾಜಿ. ಹೇಳ್ದೆ ಮಾತಾಜಿ ನಾನು. ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 31ನೇ ಶ್ಲೋಕ. ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜುಷಾಣಾಮಕರಶ್ಚಾಸ್ಮಿ ಸ್ತೋತ್ರಸಾಮಸ್ಮಿ ಜಾಹ್ನವಿ. ಇದೊಂದು ಉಚ್ಚಾರಣೆ. ಪವತಾಂ ಅಸ್ಮಿ ಎಂದು ಪದ ಇದೆ. ಪವತಾಂ ಅಸ್ಮಿ ಕೂಡಿ ಹೇಳಿ. ರಾಮ ಶಸ್ತ್ರಭೃತಾಂ ಅಹಂ. ಇಲ್ಲಿ 2 ಪದ ಬರುತ್ತೆ. ಶಸ್ತ್ರಭೃತ ಸೌಕೆ ತವತ್ತುರವತ್ತಿದೆ. ಶಸ್ತ್ರಭೃತ ಬೋಕೆ ಒಟ್ಟು ಸುಳಿ. ಶಸ್ತ್ರಭೃತಾಂ ಅಹಂ ಜಷಾಣ ಮಕರಶ್ಚಾಸ್ಮಿ. ದೊಡ್ಡ ಛ ಇದೆ. ಜಷಾಣ ಮಕರಶ್ಚಾಸ್ಮಿ. ಇದು ಬಿಡಿಸಿದಾಗ ಮಕರ ಚ ಅಸ್ಮಿ ಅಂತ ಆಗುತ್ತೆ. ಮಕರಶ್ಚಾಸ್ಮಿ ಕೂಡಿ ಹೇಳಿ. ಸ್ತೋತ್ರ ಸಾಮಸ್ಮಿ. ಇಲ್ಲಿ ಸ್ತೋತ್ರ ಸಾಮ್ ಒಂದ್ ಪದ, ಅಸ್ಮಿ ಒಂದ್ ಪದ. ಸ್ತೋತ್ರ ಸಾಮಸ್ಮಿ ಜಾಹ್ನವಿ ಹೇಳ್ತಾ ಇರುವಂತದ್ದು ಮೊದಲನೇದು. ಇಲ್ಲಿ ಪವತಾಮಸ್ಮಿ ಅಂತಂದ್ರೆ ಈ ಒಂದು ಪವನಃ ಅಂತಂದ್ರೆ ವಾಯು, ಅದು ಪವತಾಮ್ ಅಂತ ಕರೀತಾರೆ. ಯಾಕೆಂದ್ರೆ ಅದು ಶುದ್ಧಿಗೊಳಿಸುತ್ತೆ ಗಾಳಿ ಅಲ್ಲ. ಸೊ ಏನು ಶುದ್ಧಿ ಮಾಡಿದ್ರೆ ಎಲ್ಲರಲ್ಲಿ ನಾನ್ ಗಾಳಿ ಆಗಿದ್ದೇನೆ ಅಂತ ಹೇಳಿ. ರಾಮ ಶಸ್ತ್ರಭೃತಾಂ ಅಹಂ. ಶಸ್ತ್ರಗಳನ್ನ ಹಿಡಿದು ಯುದ್ಧ ಮಾಡುವವರಲ್ಲಿ ನಾನು ಪರಶುರಾಮನಾಗಿದ್ದೇನೆ ಅಂತ ಹೇಳಿ. ಇಲ್ಲಿ ರಾಮ ಅಂತ ಹೇಳ್ತಾ ಇರುವಂತದ್ದು ರಾಮನು ಅಂತಂದ್ರೆ ಅದಕ್ಕೆ ಅದು ಪರಶುರಾಮ.
ಅಂತ ಬರುತ್ತೆ, ಪರಶುರಾಮಗೆ ಹೇಳ್ತಾ ಇರುವಂತದ್ದು. ಮತ್ತೆ ಜಷಾಣ ಮಕರಶ್ಚಾಸ್ಮಿ, ಮಕರ ಅಸ್ಮಿ ಅಂತ ಹೇಳಿ. ಎಲ್ಲಾ ಜಲಚರಗಳಲ್ಲಿ ನಾನು ಮಕರನಾಗಿದ್ದೇನೆ, ಮಕರ ಜಲಚರನಾಗಿದ್ದೇನೆ. ಮಕರ ಅಂತಂದ್ರೆ ಮೊಸಳೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಆಮೇಲೆ ಸ್ತೋತ್ರ ಸಾಮಸ್ಮಿ ಜಾಹ್ನವಿ, ಸ್ರೋತ ಸಾಮಸ್ಮಿ. ಅಲ್ಲೂ ಸ್ತೋತ್ರ ಅಲ್ಲ, ನಾನು ಸ್ತೋತ್ರ ಅಂತ ಹೇಳ್ದೆ ಅನ್ಕೋತೀನಿ. ಸ್ರೋತ ಸಾಮಸ್ಮಿ, ಅದು ಸ್ರೋತ ಸಾಮಸ್ಮಿ ಜಾಹ್ನವಿ. ಸ್ರೋತ ಸಾಮ ಅಂದ್ರೆ ಈ ಏನು ನದಿ ಹರಿತಾ ಇರ್ತಲ್ಲ ನದಿ, ಅದಕ್ಕೆ ಸ್ತೋತ್ರ ಸಾಮ ಅಂತ ಹೇಳ್ತಾರೆ. ಎಲ್ಲಾ ಏನು ನದಿಗಳು ಹರಿತಾ ಇದೆಯೋ ಅದರಲ್ಲಿ ನಾನು ಗಂಗಾ ನದಿ ಆಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಜಾಹ್ನವಿ, ಗಂಗಾ ನದಿಗೆ ಜಾಹ್ನವಿ ಅಂತ ಹೇಳ್ತಾರೆ. ಹಾಗೆ ನಾನು ಶುದ್ಧಗೊಳಿಸುವಂತ ಶಕ್ತಿಯಲ್ಲಿ ನಾನು ಗಾಳಿಯಾಗಿದ್ದೇನೆ, ಯೋಧರಲ್ಲಿ ಪರಶುರಾಮನಾಗಿದ್ದೇನೆ, ಜಲಚರಗಳಲ್ಲಿ ಮಕರನಾಗಿದ್ದೇನೆ, ನದಿಗಳಲ್ಲಿ ಗಂಗಾ ನದಿ ಆಗಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹಾ ಮಾತಾಜಿ. ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ರಾಜೇಶ್ವರಿ ಮಾತಾಜಿನಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಹೇಳಿ ಮಾತಾಜಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪವನ ಪವತಾಮಸ್ಮಿ ರಾಮಶಸ್ತ್ರುಭೃತಾಮಹಂ ಜಷಣಾ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 31. ಪವನ ಪವತಾಮಸ್ಮಿ ರಾಮಶಸ್ತ್ರಾಭೃತಾಮಹಂ ಜಷಣಾ ಮಕರಾಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ. ಜಾಹ್ನವಿ ಮಾತಾಜಿ. ಜಾಹ್ನವಿ. ಅದೇ ನಿಮ್ಗೆ ಹೇಳಿದ್ದಲ್ಲ ಸಂಯುತ ಅಸಂಯುತ ಕುರಿತಾಗಿ. ಹಕೆ ಯಾವಾಗ್ಲೂ ನವತ್ ಬಂದ್ರೆ ಅಥವಾ ಹಕೆ ಮವತ್ ಬಂದ್ರೆ ಬ್ರಹ್ಮ. ಜಾಹ್ನವಿ ಎದೆಯಿಂದ ಆಗ್ಬೇಕು. ಜಾಹ್ನವಿ ಅಲ್ಲ, ಜಾಹ್ನವಿ. ನ ಹೇಳ್ಬೇಕು ಫಸ್ಟ್. ಜಾಹ್ನವಿ. ಮತ್ತಿದು ಸ್ರೋತ ಅಲ್ಲ, ಸ್ರೋತ ಸಾಮಸ್ಮಿ. ದೊಡ್ಡ ಶ ಅಲ್ಲ, ಮತ್ತೆ ಸ್ರೋ. ಸರಿ ಬನ್ನಿ. ಧನ್ಯವಾದಗಳು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆದ್ರಾ? ಹಾ ಆಯ್ತು ಮಾತಾಜಿ. ಒಂದೇ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 32ನೇ ಶ್ಲೋಕ. ಇದೆಲ್ಲ ನಿಮ್ಗೆ ಸರಳವಾಗಿದೆ, ಹಾಗಾಗಿ ನಾನು ಅದ್ರ ಅರ್ಥ ಅಷ್ಟು ಫೋಕಸ್ ಮಾಡ್ತಾ ಇಲ್ಲ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಇದರ ಒಂದು ಉಚ್ಚಾರಣೆ ಸರ್ಗಾಣಾಂ ಆದಿರಂತಶ್ಚ. ಬಿಡಿಸಿದಾಗ ಸರ್ಗಾಣಾಂ ಆದಿಹಿ ಅಂತಃ ಚ ಅಂತ ಆಗುತ್ತೆ. ನಾಲ್ಕು ಪದಗಳು ಬರುತ್ತೆ, ನೀವು ಕೂಡಿ ಹೇಳಿ. ಸರ್ಗಾಣ ಇಲ್ಲಂದ್ರೆ ಸರ್ಗಾಣಾಂ ಒಂದು ಹೇಳಿ, ಆದಿರಂತಶ್ಚ ಅಂತ ಎರಡನೇ ಪದ ಹೇಳ್ಬೋದು.
ಮಧ್ಯಂ ಚೈವಾಹಂ ಅರ್ಜುನ. ಮಧ್ಯಂ ಬರುತ್ತೆ, ಚೈವಾಹಂ ಅರ್ಜುನ ಅಂದ್ರೆ ಇಲ್ಲಿ ಚ ಏವ ಅಹಂ ಅರ್ಜುನ ಅಂತ 4 ಪದಗಳಾಗುತ್ತೆ. ಚೈವಾಹಂ ಅರ್ಜುನ. ನೀವು 2 ಪದ ಮಾಡಿ, ಚೈವಾಹಂ ಅರ್ಜುನ ಅಂತ ಹೇಳಿ 2 ಪದ ಮಾಡಿ. ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ಪ್ರವದತಾಂ ಅಹಂ ಅನ್ನೋ 2 ಪದ ಬರುತ್ತೆ, ಕೂಡಿ ಹೇಳ್ಬೋದು ಪ್ರವದತಾಂ ಅಹಂ. ಸೊ ಇದ್ರ ಒಂದು ಅರ್ಥ ಈ ತರ ಬರುತ್ತೆ. ಸರ್ಗಾಣಾಮಾದಿ ಅಂತಃ ಮಧ್ಯಂ ಅಹಂ ಅಂತ ಹೇಳಿ ಕರೆದ ಹಾಗೆ ಅದನ್ನ ಸರ್ಗಾಣಾಮಾದಿ ಅಂತರಶ್ಚ ಮಧ್ಯಂ. 2ನೇ ಲೈನದ 1ನೇ ಪದ ಕೂಡ ಬರುತ್ತೆ ಇಲ್ಲಿ. ಅಂದ್ರೆ ಸರ್ಗಾಣಂ ಅಂತಂದ್ರೆ ಸರ್ಗಕ್ಕೆ ಸೃಷ್ಟಿ ಅಂತ ಕರೀತಾರೆ. ಎಲ್ಲ ಸೃಷ್ಟಿ ಎಲ್ಲ ಸೃಷ್ಟಿ ಇದೆಯೋ ಆ ಸೃಷ್ಟಿಯ ಆದಿ ಅಂದ್ರೆ ಆರಂಭ ನಾನು, ಅಂತ್ಯ ಅಂದ್ರೆ ಅಂತ್ಯ ನಾನು, ಮತ್ತೆ ಮಧ್ಯದಲ್ಲಿರೋದು ಮಧ್ಯ ಸ್ಥಿತಿ ಅದು ನಾನೇ ಅಂತ ಹೇಳಿ, 3 ಕೂಡ ನಾನೇ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆಮೇಲೆ ವಿದ್ಯಾನಾಂ ಆಧ್ಯಾತ್ಮ ವಿದ್ಯಾ ಅಂತ ಹೇಳ್ದಾಗೆ ಇಲ್ಲಿ ಆಧ್ಯಾತ್ಮ ವಿದ್ಯಾನಾಂ ಅಂದ್ರೆ ಎಲ್ಲ ವಿದ್ಯೆಗಳಲ್ಲಿ ನಾನು ಆತ್ಮಜ್ಞಾನ ಆಗಿದ್ದೇನೆ ಅಂತ ಹೇಳಿ. ಆತ್ಮದ ವಿದ್ಯೆ ನಾನಾಗಿದ್ದೇನೆ. ಆಮೇಲೆ ಪ್ರವದತಾಂ ವಾದ ಅಹಂ ಅಂತ ಕರೀತಾರೆ. ವಾದ ಪ್ರವದತಾಂ ಅಹಂ ಅಂದ್ರೆ ಈ ಒಂದು ತಾರ್ಕಿಕ ತತ್ವ ಚರ್ಚೆಯನ್ನ ಮಾಡ್ತಾರಲ್ಲ, ತತ್ವ ಚರ್ಚೆ ಮಾಡುವಲ್ಲಿ ಅಥವಾ ಎಲ್ಲ ತಾರ್ಕಿಕ ವಿಷಯಗಳ ಒಂದು ನಿರ್ಣಾಯಕತೆಯನ್ನ ಮಾಡುವಾಗ ಅದರಲ್ಲಿರುವಂತ ಸತ್ಯ ನಾನು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ತತ್ವ ಚರ್ಚೆ ಮಾಡುವುದರಲ್ಲಿ ನಾನು ಸತ್ಯವಾದ ಒಂದು ಸಿದ್ಧಾಂತ ಆಧಾರಿತವಾದಂತಹ ವಾದ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ವಾದನು ಕೂಡ ನಾನೇ, ಬಟ್ ಆ ವಾದದಲ್ಲಿ ಏನಿದೆ, ಸತ್ಯ ಆಧಾರಿತವಾದಂತಹ ವಾದ ನಾನಾಗಿದ್ದೇನೆ ಅಂತ ಹೇಳಿ. ಹರೇ ಕೃಷ್ಣ. ಮತ್ತೆ ಇದು ಕಂಟಿನ್ಯೂ ಮಾಡಿ. ಮಂಜುಳಾ ಎ ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮಾ, ಪಾರ್ವತ ಮಾತಾಜಿ, ಪ್ರಿಯಾಂಕಾ ಮಾತಾಜಿ, ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ, ರತ್ನಾ ಬಸವರಾಜ್ ಮಾತಾಜಿ ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ಸರ್ಗಾಣಾಮಾದಿ ರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 32. ಸರ್ಗಾಣಾಂ ಆದಿಹಿ ಅಂತಶ್ಚ ಮಧ್ಯಂ ಚ ಏವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪರ್ವತಂ ಅಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಆಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಪ್ರವದತಾಂ ಮಾತಾಜಿ. ವಾದ ಪ್ರವದತಾಂ ಅಹಂ. ಹರೇ ಕೃಷ್ಣ ಮಾತಾಜಿ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಹರೇ ಕೃಷ್ಣ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಆಯ್ತಾ ಮಾತಾಜಿ? ಸಿಗ್ತಾರಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಸರ್ಗಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಹರೇ ಕೃಷ್ಣ. ಮತ್ತೆ ಮಹಂ ಹೇಳ್ಬೇಡಿ. ಪ್ರವದತಾಂ ಅಂತ ಹೇಳಿದಾಗ ಮುಂದೆ ಅಹಂ ಅಂತ ಹೇಳ್ಬೇಕು, ಮುಂದೆ ಬರುತ್ತೆ. ಪ್ರವದತಾಂ ಅಹಂ. ಭಗವದ್ಗೀತೆ ಅಧ್ಯಾಯ 10 33ನೇ ಶ್ಲೋಕ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ
ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಇದೊಂದು ಉಚ್ಚಾರಣೆ. ಅಕ್ಷರಾಣಾಂ ಅಕಾರೋಸ್ಮಿ. ಎರಡು ಪದಗಳಾಗತ್ತೆ ಅಲ್ಲಿ. ಎರಡೇ ಯಾಕೆ, 3 ಪದ ಬರುತ್ತೆ. ಅಕ್ಷರಾಣಾಂ ಒಂದು ಪದ, ಮುಂದೆ ಅಲ್ಲಿ ಅ ಬರುತ್ತೆ. ಅಕಾರಃ, ಆಮೇಲೆ ಅಸ್ಮಿ 3 ಪದ ಬರುತ್ತೆ. ನೀವು 2 ಪದಗಳನ್ನ ಮಾಡಿ ಇಲ್ಲಿ. ಅಕ್ಷರಾಣಾಂ ಒಂದು ಪದ, ಮುಂದೆ ಅ ಹಚ್ಬೇಕು. ಅಕಾರೋಸ್ಮಿ, ಅಕ್ಷರಾಣಾಂ ಅಕಾರೋಸ್ಮಿ. ದ್ವಂದ್ವ ಸಾಮಾಸಿಕಸ್ಯ ಚ ಅಂತ ಹೇಳಿ ಇಲ್ಲಿ. ಸಾಮಾಸಿಕ ಇದನ್ನ ಬಿಡಿಸಿದಾಗ ಸಾಮಾಸಿಕಸ್ಯ ಚ ಅಂತ ಬರುತ್ತೆ. ಸಾಮಾಸಿಕಸ್ಯ ಒಂದು ಪದಾನೇ. ಸೊ ಹಾಗೆ ಹೇಳಿ, ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ. ಇದನ್ನ ಬಿಡಿಸಿದಾಗ ಅಹಂ ಏವ ಅಕ್ಷಯಃ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನೀವಿಲ್ಲಿ ಅಹಂ ಅನ್ನುವಂಥದ್ದು ಒಂದು ಮಾಡಿ, ಏವಾಕ್ಷಯಃ ಅನ್ನೋದು ಇನ್ನೊಂದು ಪದವನ್ನ ಮಾಡಿ. ಇಲ್ಲಾಂದ್ರೆ ಕೂಡಿ ಹೇಳೋರು ಕೂಡಿ ಹೇಳ್ಬೋದು. ಅಹಮೇವಾಕ್ಷಯಃ ಕಾಲೋ ಧಾತಾಹಂ, ಬಿಡಿಸಿದಾಗ ದಾತಾಹಂ ವಿಶ್ವತೋ ಮುಖಃ, ವಿಶ್ವತಃ ಮುಖಃ ಅಂತ ಆಗತ್ತೆ. ಅಲ್ಲಿ ಅವಗ್ರಹ ಬರ್ಬೇಕು, ಬಂದಿಲ್ಲ. ವಿಶ್ವತೋ ಮುಖಃ. ಇದ್ರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಅಕ್ಷರಾಣಾಂ ಅಕಾರಃ ಅಸ್ಮಿ. ಅಕ್ಷರಗಳಲ್ಲಿ ನಾನು ಅಕ್ಷರ ಆಗಿದ್ದೇನೆ ಅಂತ. ಯಾಕೆಂದ್ರೆ ಅದು ಮೊದಲನೇ ಪದ ಅಲ್ಲ ಅನ್ನುವಂಥದ್ದು. ಹಾಗಾಗಿ ನಾನು ಅಕ್ಷರಗಳಲ್ಲಿ ಮೊದಲನೇವನಾಗಿದ್ದೇನೆ ಅಂತ ಹೇಳಿ. ಸಾಮಾಸಿಕಸ್ಯ ಚ, ಸಾಮಾಸಿಕಸ್ಯ ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ ಆಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅದಕ್ಕೆ ಅರ್ಥ ಮತ್ತೆ ಬೇರೆ ಬೇರೆಗಳಿದೆ. ಯಾಕೆ ದ್ವಂದ್ವ ಸಮಾಸಾನೆ, ಅದಕ್ಕೊಂದು ವಿಶೇಷತೆ ಇದೆ. ಸೊ ಅದು ಆಳವಾದ ಅಧ್ಯಯನದಲ್ಲಿ ಹೇಳಿದ್ದೇವೆ. ಸೊ ಮತ್ತೆ ಇಲ್ಲಿ ಬೇಡ, ಸಮಯ ಆಗತ್ತ. ಮತ್ತೆ ಅಹಮೇವ ಅಕ್ಷಯ ಕಾಲಃ, ಅಹಮೇವಾಕ್ಷಯ ಕಾಲಃ ಅಂತ ಕರೆದ ಹಾಗೆ ಅದನ್ನ ಅಂದ್ರೆ ಈ ಏನು ಕ್ಷಯವಾಗುತ್ತೋ ಅದ್ರಲ್ಲಿ ನಾನು ಕಾಲ ಆಗಿದ್ದೇನೆ ಅಂತ ಹೇಳಿ. ನಾನೇ ಕ್ಷಯವಾಗುವಂತ ಕಾಲ. ಧಾತಾ ವಿಶ್ವತೋ ಮುಖಃ. ಧಾತ ಅಂತಂದ್ರೆ ಸೃಷ್ಟಿಕರ್ತ. ವಿಶ್ವತೋ ಮುಖಃ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಬ್ರಹ್ಮದೇವನು, ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಎಲ್ಲಾ ದಿಕ್ಕುಗಳಿಂದ ನೋಡಿದ ಸೃಷ್ಟಿಕರ್ತ ಬ್ರಹ್ಮ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ ನಾನಾಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಎಲ್ಲ ಮತ್ತದೇ ವಿಶ್ವತಃ ಮುಖ. ಮತ್ತೆ ಇನ್ನೊಂದು ರೀತಿಯಾಗಿ ನೋಡ್ತಾರೆ ಇದನ್ನ. ವಿಶ್ವತಃ ಮುಖ ಅಂತಂದ್ರೆ ಈಗ ಎಲ್ಲಾ ದಿಕ್ಕುಗಳಲ್ಲಿ ನೋಡೋರು ಯಾರು? ಎಷ್ಟು ಮುಖಗಳಿರುತ್ತೆ ಬ್ರಹ್ಮನಿಗೆ? 4. ಚತುರ್ಮುಖ. ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ. ಸೊ ಹಾಗಾಗಿ ಎಲ್ಲಾ ದಿಕ್ಕುಗಳಲ್ಲಿ ನೋಡ್ತಾನಲ್ಲ, ಹಾಗಾಗಿ ಇಲ್ಲಿ ವಿಶ್ವತಃ ಮುಖ ಅಂತ ಹೇಳಿ ಕರೀತಾರೆ. ಬ್ರಹ್ಮನಿಗೆ ಇನ್ನೊಂದು ವಿಶ್ವತಃ ಮುಖ ಹೆಸರು. ಎಲ್ಲಾ ದಿಕ್ಕುಗಳಲ್ಲಿ ನೋಡುವವ ನಾಗಿರುವಂತ ಸೃಷ್ಟಿಕರ್ತ ನಾ ಆಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಬ್ರಹ್ಮ ಅನ್ನೋ ಹೆಸರು ತಗೊಂಡಿಲ್ಲ, ಬಟ್ ಬ್ರಹ್ಮನೇ ಇಲ್ಲಿ ವಿಶ್ವತಃ ಮುಖ. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ರತ್ನ ಮಾತಾಜಿ, ರವಿ ಪ್ರಭುಜಿ, ರೇಖಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಶ್ರುತಿ ಮಾತಾಜಿ ಒಬ್ಬರಾದ್ಮೇಲೆ. ರತ್ನ ಮಾತಾಜಿ ಹೇಳಿದ್ದಾರೆ ಅನ್ಸುತ್ತೆ ಮಾತಾಜಿ. ಹೇಳಿದ್ದೀನಿ ಮಾತಾಜಿ. ಓಕೆ ಮಾತಾಜಿ. ರೇಖಾ ಮಾತಾಜಿ ಅದಾದ್ಮೇಲಿಂದ ಹೇಳಿ. ರೇಖಾ ಮಾತಾಜಿ, ಶೀಲಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಅಕ್ಷರಾಣಂ ಅಕಾರೋಸ್ಮಿ ದ್ವಂದ್ವಃ ಸಾಮಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇಳಿ ಅಕ್ಷರಾಣಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹೇಳಿ. ಶ್ಲೋಕ 33. ಅಕ್ಷರಾಣಾಮಕರಾಸೋಸ್ಮಿ ದ್ವಂದ್ವಃ ಸಾಮಕಸ್ಯ ಚ
अहमेवाक्षयः कालो दाताहं विश्वतोमुखः ಧನ್ಯವಾದಗಳು. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಹೇಳಿದ್ರ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಅದು ಒಂದ್ಲೇ ಲೈನು ಅಕ್ಷರಾಣಾಂ ಒಂದ್ ಪದ, ಅಕಾರೋಸ್ಮಿ ಎರಡನೇ ಪದ ಮಾಡ್ಬೇಕು. ಒಂದೇ ಸೆಕೆಂಡ್ ಒಂದೇ ನೆಕ್ಸ್ಟ್ ಹೋಗೋಣ. ಹೇಳಿ ಪ್ರಭುಜಿ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋಮುಖಃ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 34ನೇ ಶ್ಲೋಕ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಇದರ ಒಂದು ಉಚ್ಚಾರಣೆ ಮೃತ್ಯುಹು ಸರ್ವಹರಶ್ಚಾಸ್ಮಿ. ಸರ್ವಹರ ಚ ಅಹಂ ಅಂತ ಬರುತ್ತೆ, ಕೂಡಿ ಹೇಳಿ. ಸರ್ವಹರಶ್ಚ ಅಹಂ ಉದ್ಭವಶ್ಚ ಭವಿಷ್ಯತಾಂ. ಅದಕ್ಕೆ ಭವತ್ ದೊಡ್ಡದಿದೆ. ಉದ್ಭವಶ್ಚ ಭವಿಷ್ಯತಾಂ. ಬ ಇಲ್ಲ, ಭವಿಷ್ಯ ಅಲ್ಲ, ಭವಿಷ್ಯತಾಂ. ಮ ವ್ಯಂಜನ ಇದೆ. ಕೀರ್ತಿ ಕೀ ಎಳಿಬೇಕು. ಕೀರ್ತಿ ಶ್ರೀವಾಕ್. ಇಲ್ಲಿ ಕಕ್ಕೆ ವ್ಯಂಜನ ಇದೆ, ಹಾಗಾಗಿ ನೀವು ಕಕ್ಕೆ ಚ ಒತ್ತಿದಾಗ ಹೇಳ್ಬೇಕು ಮುಂದೆ. ಶ್ರೀವಾಕ್ಚ ನಾರೀಣಾಂ ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ. ಸಕೆ ಮವತ್ತು ಒಟ್ರ ಸುಳಿ ಇದೆ. ಋಷಿರು ಸ್ಮೃತಿ ಸ್ಮೃತಿ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಇದೊಂದು ಅರ್ಥ ತಿಳ್ಕೊಳ್ಳೋಣ. ಇದು ಮೃತ್ಯು ಸರ್ವಹರಶ್ಚಾಹಂ ಅಂದ್ರೆ ಇಲ್ಲಿ ಎಲ್ಲವನ್ನ ಭಕ್ಷಣೆ ಮಾಡುವಂಥದ್ದು ಏನು ಅಂದ್ರೆ ಮೃತ್ಯು ಅಲ್ಲ. ಸೊ ಹಾಗೆ ಸರ್ವಭಕ್ಷಕನಾದಂತ ಮೃತ್ಯು ನಾನು ಆಗಿದ್ದೇನೆ ಅಂದ್ರೆ ಎಲ್ಲವನ್ನ ಭಕ್ಷಣೆ ಮಾಡುವಂಥದ್ದು ಮರಣ, ಹಾಗಾಗಿ ಅದನ್ನ ಆಗಿದ್ದೇನೆ. ಆಮೇಲೆ ಭವಿಷ್ಯತಾಂ ಉದ್ಭವಶ್ಚ ಭವಿಷ್ಯತಾಂ ಅಂದ್ರೆ ಭವಿಷ್ಯದಲ್ಲಿರುವ ಒಂದು ಜನನ ಶಕ್ತಿ ನಾನು ಅಂತ ಹೇಳಿ. ಅಂದ್ರೆ ಏನು ಮತ್ತೆ ಮೃತ್ಯು ಆದ್ಮೇಲೆ ಏನಾಗುತ್ತೆ, ಮತ್ತೆ ಹುಟ್ಟು ಬರುತ್ತೆ ಅಲ್ಲ ಒಂದ್ ಜೀವಿ. ಮುಕ್ತಿ ಇಲ್ದೇ ಇದ್ರೆ ಸೊ ಇನ್ನು ಹುಟ್ಟಲಿರುವಂತಹ ಎಲ್ಲ ಉತ್ಪತ್ತಿ ತತ್ವ ನಾನು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆಮೇಲೆ ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಅಂದ್ರೆ ಸ್ತ್ರೀಯರಲ್ಲಿರುವ ಕೀರ್ತಿ ನಾನು. ಮತ್ತೆ ಸ್ತ್ರೀಯಲ್ಲಿರುವಂತಹ ಶ್ರೀ ನಾನು ಅಂದ್ರೆ ಐಶ್ವರ್ಯ ಹೇಳ್ತಾ ಇರುವಂತದ್ದು. ಐಶ್ವರ್ಯ ನಾನು. ವಾಕ್ ಅಂತಂದ್ರೆ ಮಾತು. ಸ್ತ್ರೀಯರಲ್ಲಿರುವಂತ ಮಾತು ನಾನು. ಮತ್ತೆ ಸ್ಮೃತಿ ನಾನು. ಸ್ಮೃತಿ ಅಂತಂದ್ರೆ ತಾಳ್ಮೆ, ಇದು ಸಾರಿ ನೆನಪು. ಆಮೇಲೆ ಏನಿದೆ, ಸ್ಮೃತಿರ್ ಮೇಧಾ ಶ್ರುತಿ ಕ್ಷಮಾ. ಸ್ಮೃತಿ ಅಂದ್ರೆ ನೆನಪು, ಮೇಧಾ ಅಂದ್ರೆ ಬುದ್ಧಿಶಕ್ತಿ ನಾಗಿದ್ದೇನೆ. ಆಮೇಲೆ ಧೃತಿ ಅಂದ್ರೆ ದೃಢತೆ, ದೃಢವಾಗಿರುವಂತಹ ನಿಶ್ಚಯ ಸ್ವಭಾವ. ಕ್ಷಮಾ ಅಂದ್ರೆ ಕ್ಷಮೆ, ತಾಳ್ಮೆ ಇರುವಂತದ್ದು. ಸೊ ಇವು ನಾರಿಯ ಗುಣಗಳಿವೆಲ್ಲ. ಇವು ಸ್ತ್ರೀಯ ಗುಣಗಳು. ಆ ಗುಣಗಳು ಕೂಡ ನಾನಾಗಿದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ಸ್ತ್ರೀಯರಲ್ಲಿರುವಂತ ಕೀರ್ತಿ, ಸಂಪತ್ತು, ವಾಕ್ಚಾತುರ್ಯ, ಬುದ್ಧಿ, ದೃಢತೆ, ಕ್ಷಮೆ ಇವುಗಳನ್ನು ಕೂಡ ಪ್ರತಿನಿಧಿಸುವವನು ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಪ್ರಭುಜಿ, ವಿ ಮಂಗಲ ಮಾತಾಜಿ, ಮಲ್ಲೇಶಪ್ಪ ಟಿ ಭಜಂತ್ರಿ. ಹರೇ ಕೃಷ್ಣ. ಎಲ್ರು ಹೇಳಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀರ್ವಾಕ್ಚ ನಾರೀಣಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮೃತ್ಯುಂ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ
ಕೀರ್ತಿಂ ಶ್ರೀವತ್ಸ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಮಾತಾಜಿ ಹೇಳಿ. ಶ್ಲೋಕ 34. ಮೃತ್ಯುಂ ಸರ್ವ ಅರಶ್ಚಾಹ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಂ ಶ್ರೀವಾಕ್ಚ ನಾರೀಣಾಂ ಶ್ರುತಿಮೇತಧೃತಿ ಕ್ಷಮಾ. ಮಾತಾಜಿ ಲಾಸ್ಟ್ ಲೈನ್ ಒಂದ್ಸಲ ಹೇಳಿ ಮಾತಾಜಿ. ಮಾತಾಜಿ. ಸ್ಮೃತಿರ್ಮೇಧ ಅಲ್ಲಿ ಮಕ್ಕೆ ಒತ್ತೆ ಅರ್ಕವಳಿ ಇದೆಯಲ್ಲ, ಸೊ ಹಾಗಾಗಿ ತಿ ಆದ್ಮೇಲೆ ರ ಹೇಳ್ಬೇಕು. ಸ್ಮೃತಿರ್ಮೇಧ ಧೃತಿ ಕ್ಷಮ. ಶ್ರುತಿ ಮೇಧ ಧೃತಿ ಕ್ಷಮಾ. ಮಿಕ್ಕಿದ್ ಸರ್ ಆಯ್ತಾ ಮಾತಾಜಿ? 3 ಲೈನ್ ಸರಿ ಮಾತಾಜಿ, ನೀವು ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಆಯ್ತು. ಭಗವದ್ಗೀತೆ ಅಧ್ಯಾಯ 10 35ನೇ ಶ್ಲೋಕ. ಬೃಹತ್ಸಾಂ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಂ ಅಹಂ ಮಾಸಾನಾಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಂ. ಹರೇ ಕೃಷ್ಣ. ಇದೊಂದು ಉಚ್ಚಾರಣೆ ಬೃಹತ್ ಸಾಂ ಬೊಕ್ಕೆ ಒಟ್ಟು ಸುಳಿ ಬೃಹತ್ ಸಾಂ ತೋಕೆ ಸವತ್ತು ಬೃಹತ್ ಸಾಂ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಂ ಅಹಂ. ಛಂದಸಾಂ ಅಹಂ ಅಂತ 2 ಪದ ಇದೆ. ಛಂದಸಾಂ ಅಹಂ ಮಾಸಾನ ಮಾರ್ಗಶೀರ್ಷೋಹಂ. ಮಾರ್ಗಶೀರ್ಷೋಹಂ ದೊಡ್ಡ ಶೋ ಇದೆ ಅಲ್ಲಿ, ಮತ್ತೆ ಬಟ್ಟು ಅರ್ಕವಳಿ ಇದೆ. ಮಾರ್ಗಶೀರ್ಷೋಹಂ ಬಿಡಿಸಿದಾಗ ಮಾರ್ಗ ಶೀರ್ಷಃ ಅಹಂ ಅಂತ ಆಗುತ್ತೆ. ಅಲ್ಲಿ ಅವಗ್ರಹ ಇದೆ. ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಇನ್ನೊಂದು ಬಿಡಿಸಿದಾಗ ಬೃಹತ್ಸಾಂ ತಥಾ ಸಾಮ್ನಾಂ ಅಂದ್ರೆ ನಾನು ಈ ಒಂದು ಸಾಮವೇದದ ಗೀತೆಗಳಲ್ಲಿ ಬೃಹತ್ಸಾಮನಾಗಿದ್ದೇನೆ ಅಂತ. ಸೊ ಸಾಮವೇದ ಅನ್ನುವಂಥದ್ದು ಗೀತೆ ಸ್ತೋತ್ರಗಳನ್ನು ಒಳಗೊಂಡಿರುವಂಥದ್ದು. ಹಾಗಾಗಿ ಆ ಸಾಮವೇದದಲ್ಲಿ ಸ್ತೋತ್ರಗಳಲ್ಲಿರುವಂತಹ ನಾನು ಬೃಹತ್ ಸಾಮ ಆಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ಛಂದಸಾಂ ಇದು ಗಾಯತ್ರಿ ಛಂದಸಾಂ ಅಹಂ. ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ ನಾನಾಗಿದ್ದೇನೆ ಅಂತ ಹೇಳ್ತಾರೆ. ಯಾಕೆ ಗಾಯತ್ರಿ ಅನ್ನುವಂಥದ್ದು ಇನ್ನೊಂದ್ಸಲಿ ಹೇಳುವ. ಆಮೇಲೆ ಮಾಸನ ಮಾರ್ಗಶೀರ್ಷೋಹಂ. ಮಾಸ ಅಂದ್ರೆ ತಿಂಗಳುಗಳಲ್ಲಿ ಮುಖ್ಯವಾಗಿರುವಂತಹ ಮಾಸ ತಿಂಗಳು ಯಾವುದು ಅಂದ್ರೆ ಮಾರ್ಗಶಿರ. ಆ ಮಾರ್ಗಶಿರನ ಆಗಿದ್ದೇನೆ ಅಂತ ಹೇಳಿ. ಆಮೇಲೆ ಋತೂನಾಂ ಕುಸುಮಾಕರಃ ಅಂದ್ರೆ ಋತುಗಳಲ್ಲಿ ನಾನು ವಸಂತ ಋತು ಆಗಿದ್ದೇನೆ ಅಂತ. ಕುಸುಮ ಅಂದ್ರೆ ವಸಂತ ಋತು ಆಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಓಕೆ, ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಕೃಷ್ಣ ಪ್ರಭುಜಿ, ಸುನೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಬೃಹಸ್ತಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಬೃಹತ್ಸಾಂ ತಥಾ ಸಾಮ್ನಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ.
ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದಾಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಬೃಹಸ್ಸಾಮಾತೃತಾಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಆಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಬೃಹತ್ ಸಾಮ ತಥಾ ಸಾಮ್ಯಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಇನ್ನೊಂದು ಶ್ಲೋಕ ಹೋಗೋಣ. ಹರೇ ಶ್ರೀಮದ್ ಕೃಷ್ಣ ಭಗವದ್ಗೀತೆ ಮಾತಾಜಿ ಆಯ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 36ನೇ ಶ್ಲೋಕ. ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಂ ಅಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಂ ಅಹಂ. ಇದನ್ನ ಬಿಡಿಸಿದಾಗ ದ್ಯೂತಂ ಚಲಯತಾಂ ಅಸ್ಮಿ ಅಂತ. ಚಲಯತಾಂ ಅಸ್ಮಿ 2 ಪದ ಕೂಡಿ ಹೇಳಿ. ಚಲಯತಾಂ ಅಸ್ಮಿ. ದ್ಯೂತಂ, ದ್ಯೂತಂ ಅಲ್ಲ ದ್ಯೂತಂ, ದೊಡ್ಡ ಸ್ವರ ಕೂಡಿದೆ ಅಲ್ಲಿ. ದ್ಯೂತಂ ಚಲಯತಾಂ ಅಸ್ಮಿ ತೇಜಸ್ವಿನಾಂ ಅಹಂ. ಇದನ್ನ ಬಿಡಿಸಿದಾಗ 2 ಪದ ಆಗುತ್ತೆ. ತೇಜಸ್ವಿನಾಂ, ತೇಜ 3 ಪದ ಆಗುತ್ತೆ. ತೇಜಸ್ವಿನಾಂ ಅಹಂ ಅಂತ ಹೇಳಿ. ನೀವು ಕೂಡಿ ಹೇಳಿ. ತೇಜಸ್ವಿನಾಂ 1 ಪದ ಮಾಡಿ, ಆಮೇಲೆ ಅಹಂ 2 ಪದ ಮಾಡಿ. ತೇಜಸ್ವಿನಾಂ ಅಹಂ. ಜಯೋಸ್ಮಿ ಬಿಡಿಸಿದಾಗ ಜಯ ಅಸ್ಮಿ ಜಯೋಸ್ಮಿ. ವ್ಯವಸಾಯೋಸ್ಮಿ ವ್ಯವಸಾಯ ಅಸ್ಮಿ ವ್ಯವಸಾಯೋಸ್ಮಿ ಕೂಡಿ ಹೇಳಿ. ಸತ್ವಂ ಸತ್ವವತಾಂ ಸತ್ವಂ ತವತ್ತು ಮತ್ತೆ ವವತ್ತಿದೆ. ಸತ್ವಂ ಸತ್ವವತಾಂ 1 ಪದ. ಅಹಂ ಸತ್ವವತಾಂ ಅಹಂ. ಇದರ ಒಂದು ಅರ್ಥ ದ್ಯೂತಂ ಚಲಯತಾಮಸ್ಮಿ. ಈ ದ್ಯೂತ ಅಂತಂದ್ರೆ ಜೂಜಾಟವನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ವಂಚಕರ ಆಟ ಅಂತ ಕರೀತಾರೆ. ಚಲಯತಾಮಸ್ಮಿ ಛಲ ಇರುವಂತಹ ಆಟ, ಅದಕ್ಕೆ ವಂಚಕರ ಆಡುವಂತ ಆಟ ಅಂತ ಕರೀತಾರೆ. ಅಂದ್ರೆ ತಂತ್ರ ಚಾತುರ್ಯತೆಯಿಂದ ಕೂಡಿರುತ್ತೆ. ಆ ಚಾತುರ್ಯತೆ ಕೂಡಿದ ಆಟದಲ್ಲಿ ನಾನು ಜೂಜಾಟ ಆಗಿದ್ದೇನೆ ಅಂತ. ತೇಜಸ್ವಿನಾಂ ಅಹಂ. ತೇಜಸ್ವಿಗಳಲ್ಲಿ ನಾನು ಅವರ ಶೌರ್ಯ ಆಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ತೇಜಸ್ವಿಗಳಲ್ಲಿ ಇರುವಂತ ತೇಜಸ್ಸು ಶಕ್ತಿ ನಾನು, ತೇಜಸ್ಸು ನಾನು ಅಂತ. ಆಮೇಲೆ ಜಯೋಸ್ಮಿ ಜಯನಾಗಿದ್ದೇನೆ ಅಂತ. ಇಲ್ಲಿ ಈಗ ತೇಜಸ್ವಿನಾಂ ಅಹಂ ಮತ್ತೆ ಇನ್ನೊಂದು ಜಯೋಸ್ಮಿ. ಯಾಕೆ ಹೇಳ್ತಾ ಇರುವಂತದಂದ್ರೆ ಯಾರು ಶೌರ್ಯವಂತರಾಗಿರ್ತಾರೋ ಅವರ ಜಯನಾಗಿದ್ದೇನೆ ಅಂತ ಹೇಳ್ತಾನೆ ಭಗವಂತ. ಆಮೇಲೆ ವ್ಯವಸಾಯೋಸ್ಮಿ ಅಂದ್ರೆ ವ್ಯವಸಾಯ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ಸಾಹಸಕ್ಕೆ ಹೇಳ್ತಾರೆ, ಒಂದು ದೃಢ ಸಂಕಲ್ಪಕ್ಕೆ ಹೇಳ್ತಾರೆ. ವ್ಯವಸಾಯಾತ್ಮಕ ಬುದ್ಧಿ ಅಂತ ಹೇಳ್ತಾರೆ ನೋಡಿ. ದೃಢ ಸಂಕಲ್ಪ, ಆ ದೃಢ ಸಂಕಲ್ಪ ನಾ ಆಗಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಸತ್ವಂ ಸತ್ವವತಾಂ ಅಹಂ. ಈ ಬಲಿಷ್ಠರು ಇರ್ತಾರಲ್ಲ, ಸತ್ವಂ ಅಂದ್ರೆ ಬಲ, ಅಂದ್ರೆ ಬಲಿಷ್ಠರಲ್ಲಿ. ಸತ್ವವತಾಂ ಅಂದ್ರೆ ಬಲಿಷ್ಠರಲ್ಲಿ. ಸತ್ವಂ ಅಂದ್ರೆ ಬಲ, ಬಲಿಷ್ಠರಲ್ಲಿ ಬಲ ಏನಿದೆಯೋ ಅದು ನಾನಾಗಿದ್ದೇನೆ ಅಂತ. ಮತ್ತೆ ಇನ್ನೊಂದ್ ತರಾನು ಬರುತ್ತೆ ಅದು. ಸತ್ಪುರುಷರಲ್ಲಿರುವಂತ ಸತ್ವಗುಣ. ಸತ್ವಂ ಸತ್ವವತಾಂ ಅಹಂ. ಸತ್ಪುರುಷರಲ್ಲಿರುವಂತ ಸತ್ವಗುಣನು ನಾನೇ ಅಂತ ಕೂಡ ಆಗುತ್ತೆ ಇದು. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ. ಹರೇ ಕೃಷ್ಣ. ಗೀತಾ ಕೊಡೆಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಜ್ಯೋತಿ ಮಾತಾಜಿ, ಲಕ್ಷ್ಮೀ ಬಿ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಒಬ್ಬರಾದ್ಮೇಲೆ ಹರೇ ಕೃಷ್ಣ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 36. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವತಾಂ ಅಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 36 ದ್ಯೂತಂ ಚಲಯತಸ್ಮಿ ತೇಜಸ್ವಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಮಹಂ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36 ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವತಮಹಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸತ್ವಂ ಸತ್ವವತಾಂ ಅಹಂ. ಮಾತಾಜಿ ಮಿಸ್ಟೇಕ್ ಆಯ್ತು. ಸತ್ವವತಾಂ ಸತ್ವವತಾಂ ಸತ್ವಂ ಸತ್ವವತಾಮಹಂ. ಕರೆಕ್ಟ್ ಮತ್ತೆ ಮಾತಾಜಿ. ಸರಿ. ಧನ್ಯವಾದ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ಬೇಕು. ಹೇಳಿ. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನಗೆ ಕೂಗ್ಲೇ ಇಲ್ಲ ಮಾತಾಜಿ. 2 ರೌಂಡ್ ಬಂತು ಎಲ್ರದು. ಶಿವಗಂಗಾ ಮಾತಾಜಿ. ಮಾತಾಜಿ ತುಂಬಾ ಸರಿ ಕೂಗಿದೆ, ಅನ್ಮ್ಯೂಟ್ ಮಾಡಿದೆ, ನೀವು ಬರ್ಲೇ ಇಲ್ಲ. ಹೌದಾ ಮಾತಾಜಿ, ಸಾರಿ ಮಾತಾಜಿ, ಕೇಳಿಸ್ತಿಲ್ಲ. ಒಂದು ನಿಮಿಷ. ನೆಕ್ಸ್ಟ್ ಶ್ಲೋಕ ಹೇಳಿ ನೀವು. ಹೇಳಿ. ಭಗವದ್ಗೀತೆ ಅಧ್ಯಾಯ 10 37ನೇ ಶ್ಲೋಕ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ವೃಷ್ಣೀನಾಂ ಒಟ್ಟ ಸುಳಿ ಶಕಿಣ ಮತ್ತು ದೀರ್ಘ ಇದೆ. ವೃಷ್ಣೀನಾಂ ವಾಸುದೇವೋಸ್ಮಿ. ದೇವೋಸ್ಮಿ ಬಿಡಿಸಿದಾಗ ವಾಸುದೇವಃ ಅಸ್ಮಿ ಅಂತ ಆಗುತ್ತೆ. ವಾಸುದೇವೋಸ್ಮಿ. ಪಾಂಡವಾನಾಂ ಧನಂಜಯಃ. ಮುನೀನಾಮಪ್ಯಹಂ ಬಿಡಿಸಿದಾಗ ಮುನೀನಾಂ ಅಪಿ ಅಹಂ ಅಂತ ಆಗುತ್ತೆ. 3 ಪದ ನೀವು ಕೂಡಿ ಹೇಳ್ಬೋದು. ಮುನೀನಾಮಪ್ಯಹಂ ವ್ಯಾಸಃ ಅಥವಾ ಮುನಿನಾಮಪಿ ಅಹಂ ವ್ಯಾಸಃ. ಕವೀನಾಂ ದೀರ್ಘ ಇದೆ ವಿಕೆ. ಕವೀನಾಂ ಮ ಸ್ಪ್ಲಿಟ್ ಮಾಡಿ ಅದಕ್ಕಿರುವಂತ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ. ಮ ಪ್ಲಸ್ ಉ ಮು. ಉ ಅನ್ನೋದು ಮುಂದಿನ ಪದಕ್ಕೆ ಹೋದಾಗ ಉಶನ ಆಗುತ್ತೆ. ಕವೀನಾಂ ಉಶನ ಕವಿಹಿ. ಇದೊಂದು ಅರ್ಥ ತಿಳ್ಕೊಂಡ್ ಬರೋಣ. ವೃಷ್ಣೀನಾಂ ವಾಸುದೇವೋಸ್ಮಿ. ವೃಷ್ಣಿಯರ ಕುಲದಲ್ಲಿ ನಾನು ವಾಸುದೇವನಾಗಿದ್ದೇನೆ ಅಂದ್ರೆ ಸ್ವಯಂ ಕೃಷ್ಣನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ಪಾಂಡವಾನಾಂ ಧನಂಜಯ. ಪಾಂಡವರಲ್ಲಿ ನಾನು ಧನಂಜಯ ಅಂದ್ರೆ ಅರ್ಜುನ ಆಗಿದ್ದೇನೆ. ಮುನಿನಾಮಪ್ಯಹಂ ವ್ಯಾಸಃ. ಮುನಿನಾಂ ವ್ಯಾಸಃ ಅಹಂ ಅಂತ ಹೇಳ್ದ ಹಾಗೆ ಇಲ್ಲಿ ಅಂದ್ರೆ ಮುನಿ ಅಂದ್ರೆ ಋಷಿಗಳು. ಋಷಿಗಳಲ್ಲಿ ನಾನು ವ್ಯಾಸ ಮುನಿಯಾಗಿದ್ದೇನೆ. ಕವೀನಾಂ ಉಶನಾ ಕವಿಹಿ. ಈ ಕವಿತೆಯನ್ನ ಬರೆಯುವಂತವ್ರು ಮಹಾಚಿಂತಕರು ಇರ್ತಾರಲ್ಲ, ಆ ಮಹಾಚಿಂತಕರಲ್ಲಿ ನಾನು ಉಶನ ಕವಿ ಆಗಿದ್ದೇನೆ ಅಂತ ಹೇಳಿ. ಮಹಾಚಿಂತಕರಲ್ಲಿ ನಾನು ಉಶನ ಆಗಿದ್ದೇನೆ ಅಂತ ಹೇಳ್ತಾರಂತದ್ದು. ಅಂದ್ರೆ ಇದು ಉಶನ ಅಂದ್ರೆ ದೈತ್ಯರ ಗುರು ಅವರು. ಅಂದ್ರೆ ಈ ಶುಕ್ರಾಚಾರ್ಯರಿಗೆ ಹೇಳ್ತಾ ಇರುವಂತದ್ದು ಇಲ್ಲಿ. ಯಾಕಂದ್ರೆ ಉಶನ ಅಂದ್ರೆ ಶುಕ್ರದೇಶಗೆ ಉಶನ ಅಂತ ಕರೀತಾರೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಒಂದ್ ಸೆಕೆಂಡ್ ಮಾತಾಜಿ. ಕಾಂತಮಣಿ ಮಾತಾಜಿ ಹೇಳಿದ್ದೀರ. ಕಾಂತಮಣಿ ಮೇಲೆ ಲಲಿತಾ ಪೂಜಾರಿ ಮಾತಾಜಿ, ಲೋಕಜೀವನಿ ಲಲಿತಾ ಮಾತಾಜಿ, ಮಂಜುಳಯ್ಯ ಮಾತಾಜಿ. ಹೇಳಿ ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಂ ಅಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಃ. ಹರೇ ಕೃಷ್ಣ ಮಾತಾಜಿ.
ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಂ ಅಪ್ಯಹಂ ವ್ಯಾಸಃ ಕವಿನಾಮುಷನಾ ಕವಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವಿನಾಮುಷನಾ ಕವಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 37. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನಿನಾಮ ಅಪ್ಯಹಂ ವಾಸ್ಯಃ ಕವಿನಾಮುಷನಾ ಕವಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಇನ್ನೊಂದು ಶ್ಲೋಕನ ಮಾಡೋಣ. ಇವತ್ತು ಸಮಯ ಇದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 38ನೇ ಶ್ಲೋಕ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ಹರೇ ಕೃಷ್ಣ. ಇದನ್ನ ಒಂದು ಉಚ್ಚಾರಣೆ. ದಂಡೋ ದಮಯತಾಂ ಅಸ್ಮಿ, ಕೂಡಿ ಹೇಳಿ. ದಮಯತಾಂ ಅಸ್ಮಿ ನೀತಿರಸ್ಮಿ ಜಿಗೀಷತಾಂ. ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಚ ಅಸ್ಮಿ ಅಂತ ಆಗುತ್ತೆ. ಮೌನಂ ಚೈವಾಸ್ಮಿ ಚ ಏವ ಅಸ್ಮಿ ಅಂತ ಆಗುತ್ತೆ. ಚ ಏವ ಅಸ್ಮಿ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ಜ್ಞಾನವತಾಂ ಅಹಂ ಎರಡು ಪದ ಕೂಡಿ ಹೇಳಿ. ಜ್ಞಾನವತಾಂ ಅಹಂ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ದಂಡೋ ದಮಯತಾಂ ಅಸ್ಮಿ ಅಂದ್ರೆ ದಂಡ ಅಂದ್ರೆ ಶಿಕ್ಷೆ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಶಿಸ್ತನ್ನ ಬಳಸಿ ದಂಡವನ್ನ ಕೊಡುವಂತ, ಅದನ್ನ ನಿಯಂತ್ರಣವನ್ನ ಮಾಡುವಂತವರಲ್ಲಿ ನಾನು ಶಿಸ್ತಿನ ಶಾಸನಕನಾಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಅವಿಧೇಯತೆ ಯಾರಲ್ಲಿ ಇರುತ್ತೋ, ಈ ನೀತಿ ನಿಯಮಗಳನ್ನು ಮುರಿಯುವವರು ಇರ್ತಾರಲ್ಲ, ಸೊ ಆ ಅವಿಧೇಯತೆಯನ್ನ ದಮನ ಮಾಡೋದ್ರಲ್ಲಿ ನಾನು ಶಿಕ್ಷೆ ಆಗಿದ್ದೇನೆ. ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಅದನ್ನ ಶಿಕ್ಷೆ ಮೂಲಕ ಪರಿಹರಿಸುವಂತದ್ದು. ಸೊ ಹಾಗೆ ನಾನು ಆ ಅವಿಧೇಯತೆಗೆ ಶಿಕ್ಷೆ ಕೊಡುವಂತಹ ದಂಡನ ಆಗಿದ್ದೇನೆ ಅಂತ ಹೇಳಿ. ಮತ್ತೆ ಜಿಗೀಷತಾಂ ನೀತಿ ಅಸ್ಮಿ ಅಂತ ಹೇಳಿ, ಅಥವಾ ನೀತಿರಸ್ಮಿ ಜಿಗೀಷತಾಂ. ಅಂದ್ರೆ ಯಾರು ಜಯವನ್ನ ಬಯಸ್ತಾ ಇರ್ತಾರೋ, ಅರಸ್ತಾ ಇರ್ತಾರೋ, ಜಯವನ್ನ ಬಯಸುವರಲ್ಲಿ ನಾನು ನೀತಿ ಆಗಿದ್ದೇನೆ ಅಂತ ಹೇಳಿ, ಅಂದ್ರೆ ನೀತಿಯಿಂದ ಜಯಿಸುವಂತದ್ದು ಅದಾಗಿದ್ದೇನೆ. ಮೌನಂ ಚೈವಾಸ್ಮಿ ಗುಹ್ಯಾನಾಂ. ಅಂದ್ರೆ ರಹಸ್ಯಗಳಲ್ಲಿ, ಗುಹ್ಯಾನಂ ಅಂದ್ರೆ ರಹಸ್ಯಗಳಲ್ಲಿ ನಾನು ಮೌನ ಆಗಿದ್ದೇನೆ. ಜ್ಞಾನಂ ಜ್ಞಾನವತಾಂ ಅಹಂ. ಜ್ಞಾನವತಾಂ ಅಂದ್ರೆ ಜ್ಞಾನಿಗಳಲ್ಲಿರುವ, ಜ್ಞಾನಂ ಅಹಂ ಜ್ಞಾನವೇ ನಾನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಶಾಸನ ಯುಕ್ತ ನೀತಿ, ಗಂಭೀರವಾದ ರಹಸ್ಯ, ಅದು ಮೌನ, ಮತ್ತೆ ಜ್ಞಾನಿಗಳ ಜ್ಞಾನ. ಸೊ ಇವೆಲ್ಲ ಶಕ್ತಿಗಳು ನನ್ನದೇ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳಯ್ಯ ಮಾತಾಜಿ, ನಿರ್ಮಲ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ಪ್ರಿಯಾಂಕಾ ಮಾತಾಜಿ, ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ, ರತ್ನಾ ಮಾತಾಜಿ. ಹರೇ ಕೃಷ್ಣ. ಒಬ್ಬರಾದ್ಮೇಲೆ ಒಬ್ರು. ರವಿ ಪ್ರಭುಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಶ್ಲೋಕ 38. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಜ್ಞಾನವತಾಮಹಂ.
ಹರೇ ಕೃಷ್ಣ ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಶ್ಲೋಕ 30. ದಂಡೋದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. 38 ಶ್ಲೋಕ. ಹರೇ ಕೃಷ್ಣ. ದಂಡೋದಮಯತಾಮಸ್ಮಿ ನೀತಿಃ ಅಸ್ಮಿ ಜಿಗೀಷಾತ್ ಮೌನಂ ಚಾಯೇವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲಿ 2ನೇ ಲೈನ್ ಅಲ್ಲಿ ಕೊನೆ ಪದ ಜಿಗೀಷತಾಂ ಒಂದು, ಮತ್ತೆ 4ನೇ ಲೈನ್ ಅಲ್ಲಿ ಜ್ಞಾನವತಾಂ ಅಹಂ. ಹರೇ ಕೃಷ್ಣ ಮಾತಾಜಿ. ದಂಡೋ ದಮಯ ತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಇದಾರೇನ ಹೇಳಿ ಶುಭ ಮಾತಾಜಿ ಹೇಳ್ತೀರಾ? ಬೇಡ ಬಿಡಿ ಮಾತಾಜಿ, ನೆಕ್ಸ್ಟ್ ಕ್ಲಾಸ್ ಇದೆ. ನಾಳೆಗೆ ಎಲ್ಲಿಂದ ಇದೆ ನೋಡಿ, ಈಗ ಅವರಿಂದ ನಾಳೆ ಹೇಳ್ಸಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಸೊ ಏನಾದ್ರು ಪ್ರಶ್ನೆಗಳಿಗಿದ್ರೆ ನಾಳೆಗೆ ಅದನ್ನ ಸಾರ್ಟ್ ಔಟ್ ಮಾಡೋಣ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಬಂದಿದ್ದಾರಾ? ಯಾರಿಗೆ ಮಾಡ್ಬೇಕಿದ್ನು ಪೋಸ್ಟ್? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರಂತ ಗೊತ್ತಿಲ್ಲ ಮಾತಾಜಿ. ಈಗ ತುಂಬಾ ಜನ ನಾಗವೇಣಿ ಬಂದಿದ್ದಾರೆ, ಮಾತಾಜಿ. ಯಾರಂತ ಗೊತ್ತಿಲ್ಲ. ಅವ್ರಿಲ್ಲ ಮಾತಾಜಿ. ಯಾರ್ದಿದೆ ಮಾತಾಜಿ ಇವತ್ತು ಕ್ಲಾಸ್? ಇದು ಚೈತನ್ಯ ಚರಿತಾಮೃತ. ಯಾರು ಲಲಿತಾ ತಗೊಳ್ಳೋದಿದ್ರೆ? ಮಾತಾಜಿ ಏನ್ ಗೊತ್ತಾ? ಚೈತನ್ಯ ಚರಿತಾಮೃತನೇ ಮಾತಾಜಿ. ಅಲ್ಲ, ಅದು ಇದೆ ಗೊತ್ತು. ಯಾರು ತಗೊಳ್ತಾರೆ, ಯಾರಿಗೆ ಹೋಸ್ಟ್ ಮಾಡ್ಬೇಕು? ಬಂದ್ರು ನಾಗವೇಣಿ ಮಾತಾಜಿ ಬಂದ್ರು. ನಾವೇನ್ ಮಾತಾಜಿ. ಲೈವ್ ಹೋಗಿಲ್ಲ, 1 ನಿಮಿಷ.